ಮಂಗಳೂರಿನ ಉರುವದ ಬೋಳೂರಿನಲ್ಲಿರುವಂತಹ ಕಾರಣಿಕದ ಕ್ಷೇತ್ರ ಉರುವ ಕೊರಗಜ್ಜ ಸನ್ನಿಧಿಯಲ್ಲಿ ನಾಳೆ 16ನೇ ವರ್ಷದ ವರ್ಷಾವಧಿ ಸಿರಿಸಿಂಗರದ ನೇಮೋತ್ಸವ ನಡೆಯಲಿದ್ದು ಪೂರ್ವಭಾವಿಯಾಗಿ ಸ್ವಾಮಿ ಕೊರಗಜ್ಜನಿಗೆ ಸಿಹಿಹಳ ಅಭಿಷೇಕ ಮಾಡುವ ಮೂಲಕ ಇಂದು ಚಾಲನೆಯನ್ನ ನೀಡಲಾಯಿತು। ಈ ವೇಳೆ ಉರುವ ಕೊರಗಜ್ಜ ಸಮಿತಿಯ ಪ್ರಮುಖರಾದ ರಾಜೇಶ್ ಅವರು ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಮಾತನಾಡಿ ನಾಳೆ ಬೆಳಗ್ಗೆ 11:30ಕ್ಕೆ ಶ್ರೀ ಚಾಮುಂಡಿ ಕತ್ತಲೆ ಕಾನ ಗುಳಿಗ ದೈವಗಳ ಗಗ್ಗರ ಸೇವೆ ನೆರವೇರಲಿದೆ। ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ। ಸಂಜೆ 5 ಗಂಟೆಗೆ ಕಾರಣಿಕದ ಆರಾಧ್ಯ ದೈವ ಸ್ವಾಮಿ ಕೊರಗಜ್ಜನ ಕೋಲ ಸೇವೆ ನಡೆಯಲಿದೆ। ಈ ನಿಟ್ಟಿನಲ್ಲಿ ಭಗವದ್ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಗಂಧ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕು ಎಂದು ಮನವಿಯನ್ನ ಮಾಡಿದರು। ಈ ವೇಳೆ ಕೊರಗಜ್ಜ ಆಡಳಿತ ಸಮಿತಿಯ ಪ್ರಮುಖರು, ಸದಸ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು। ಕೊರಗಜ್ಜ ಕ್ಷೇತ್ರ ಉರುವದ ಒಂಜಿ 14ನೇ ವರ್ಷದ ಈ ನೇಮೋತ್ಸವದ ಸಿರಿಸಿಂಗಾರದ ನೇಮೋತ್ಸವನು ದಿನ ಎಲ್ಲದ ದಿನ 14/4/2022 ಶನಿವಾರ ದಾನಿ ಕಾಂಡೆಡು 11:30ಕ್ಕೆ ಚಾಮುಂಡಿ ಗುಳಿಗನ ಗಗ್ಗರ ಸೇವೆ ಅಂಚನೆ ಬಯ್ಯಡ 5 ಗಂಟೆಗೆ ಸಾರಲಪಟ್ಟದ ಕ್ಷೇತ್ರದ ಅಧಿಕಾರದ ದೈವ ಕೊರಗಜ್ಜನ ಕೋಲ ಸೇವೆಲ್ಲ ನಡಪರಂಡು ಅಂಚನೆ ಮಾತಾ ಒಂಜಿ ಕಾರ್ಯಕ್ರಮಗೂ ನೇರು ದುಂಬುಲ ಮಾತೆರ್ಲ ನಿಖಲು ಬತ್ತದ ಸಹಕಾರ ಮಲ್ದರು ಅಂಚನೆ ಈ ಒಂಜಿ ಕಾರ್ಯಕ್ರಮವನ್ನು ಮಾತೆರ್ಲ ಬತ್ತದು ಆ ಒಂಜಿ ಸಿರಿಸಿಂಗಾರದ ನೇಮನು ಹೊರ್ಲ ಪಲಿಕೆನು ನಿಖಲು ತೂದು ಮಾತೆರ್ಲ ಕೊರಗಜ್ಜನ ಚಾಮುಂಡಿ ಗುಳಿಗನ ಅನುಗ್ರಹ ಪಾತ್ರ ಅವಡು ಬಂದು ಕ್ಷೇತ್ರದ ಪರವಾದ ನಿಖಲ ಮಾತೆರಡ್ಲ ಪ್ರಾರ್ಥನೆ ಮಲ್ತಂದರು। ಇನ್ನಿತ ದಿನಟ್ಟು ಸರ್ವ ದೈವಳಿಗಳ ಬೊಂಡಾಭಿಷೇಕ ಮಲ್ತಂದಾಂಡ ನನ್ನ ಆಯ್ಕೆ ಬಡ ಪಂಚ ಓಮಂಚಜ್ಜಾಯ ಮಾತ ಕಟ್ಲೆ ಪ್ರಕಾರ ಸಂಧಿಗ ಮಲ್ತದು ಎಲ್ಲದ ದಿನಟ್ಟು 12 ಗಂಟೆಗೆ ಚಾಮುಂಡಿ ಗುಳಿಗಾಗ ಕೋಲ ನಡಪೆರಂಡು ಬಯ್ಯದ ಬುರ್ತು ಕೊರಗದನಿಯನ ಸೇವೆ ನಡತದು ದೈವಗೂ ಅಖಿಲ ಸಂದಾಯಕ ಮಲ್ಪೆರಂಡು ಇದಕ್ಕೆ ಮಾತೆರ್ಲ ಸದಭಕ್ತಿರು ಬರಡು ಈ ಕ್ಷೇತ್ರಡು ಸಾರ ಸದಭಕ್ತಿರು ಬತ್ತದು ಏನು ಮಾತ ಪ್ರಾರ್ಥನೆ ಮಲ್ತೊಂಡರ ಅಕಲ ಪ್ರಾರ್ಥನೆ ಇನಿಮುಟ್ಟ ದೈವ ಒಂಜಿ ಕಿವಿಗೊರ್ದು ನಾನಾ ಥರದ ಕಷ್ಟ ಕಾರ್ಪಣ್ಯಗಳ ಮೂಲೊಂಜಿ ಪರಿಹಾರ ದೈವದ ಸನ್ನಿಧಾನ ತೆಗೆದು